ಮುಂಡೋಳಿ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ರೇವತಿ ವಿಶ್ವನಾಥ ಅಧ್ಯಕ್ಷರು ನಾರಾಯಣ ಗುರು ಮಹಿಳಾ ಮಂಡಳಿ ಕೊಲ್ಯ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಲತೀಶ್ ಸಂಕೋಳಿಕೆ ಅಧ್ಯಕ್ಷರು ಯುವವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಮಯದ ಮಿತಿಯ ಕಡೆಗೆ ಗಮನದಲ್ಲಿಟ್ಟು ನಾವೆಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಸರಳವಾಗಿ ಮುಗಿಸಲಿದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಲು ದೇವರ ಅನುಗ್ರಹ ಅತ್ಯಗತ್ಯ. ಆತನ ಆಶೀರ್ವಾದವಿಲ್ಲದೆ ಹುಲ್ಲು ಕಡ್ಡಿಯೂ ಅಲುಗಾಡದು ಎನ್ನುವ ಮಾತಿದೆ. ಅದೇ ರೀತಿ ಇದೀಗ ನಾರಾಯಣ ಗುರು ಮಹಿಳಾ ಮಂಡಳಿಯ ಸದಸ್ಯರಿಂದ ಪ್ರಾರ್ಥನೆ. ಶೂಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಹೇರಂಬಂ ಗಣಾಧಿಪಂ ಹೇರಂಬಂ ಗಣಾಧಿಪಂ ಶರಣಂ ಶರಣಂ ಗೌರೀಸುತಂ ಶರಣಂ ಶರಣಂ ಗೌರೀಸುತಂ ಏಕದಂತಂ ಗಜಾನನಂ ಸೂರನರ ಪೂಜಿಪ ಶಿವಸುತನೇ ಪ್ರಮದಾ ಪ್ರಥಮಾ ಸುಪ್ರಜನೆ ಸೂರನರ ಪೂಜಿಪ ಶಿವಸುತನೇ ಪ್ರಮದಾ ಪ್ರಥಮಾ ಸುಪ್ರಜನೆ ಸಿದ್ಧಿ ಬುದ್ಧಿದಾಯಕನೇ ಸಿದ್ಧಿ ಬುದ್ಧಿದಾಯಕನೇ ಹರಸೈ ಮುದದಿ ಗಣೇಶನೇ ಹರಸೈ ಮುದದಿ ಗಣೇಶನೇ ಏಕದಂತಂ ಗಜಾನನಂ ಶೂರ್ಪಕರ್ಣಂ ಲಂಬೋದರಂ ಏಕದಂತಂ ಗಜಾನನಂ ಏಕದಂತಂ ಗಜಾನನಂ. ಸ್ತುತಿಸಿದಂತಹ ನಾರಾಯಣ ಗುರು ಮಹಿಳಾ ಮಂಡಳಿಯ ಸದಸ್ಯರಿಗೆ ವಂದನೆಗಳು. ಅತಿಥಿ ದೇವೋಭವ ಎಂಬ ಮಾತಿದೆ. ಅದೇ ರೀತಿಯಾಗಿ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವುದು ನಮ್ಮ ಭಾರತೀಯರ ಸಂಪ್ರದಾಯ. ಇದೀಗ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಲು ಬರಲಿದ್ದಾರೆ ಜೀವನ್ ಕಾಶಂಬೆಟ್ಟು, ಕೋಶಾಧಿಕಾರಿ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ. ಓಂ ಶ್ರೀ ಗುರುಭ್ಯೋ ನಮಃ. ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಇದರ 46ನೇ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇರುವಂತಹ ಶ್ರೀ ಗೋಪಾಲಕೃಷ್ಣ ಸೋಮೇಶ್ವರ ಗೌರವಾಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀಮತಿ ನವೀನ ಕನೀರ್ ತೋಟ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಇರುವಂತಹ ಶ್ರೀ ವೇಣುಗೋಪಾಲ್ ಕೊಲ್ಯ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಕೊಲ್ಯ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪೂರ್ಣಿಮಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿದ್ದಾರೆ ಶ್ರೀ ಹರೀಶ್ ಮುಂಡೋಳಿ ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮೋಹಿನಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಅದೇ ರೀತಿ ವೇದಿಕೆಯಲ್ಲಿದ್ದಾರೆ ಶ್ರೀಮತಿ ರೇವತಿ ವಿಶ್ವನಾಥ, ಅಧ್ಯಕ್ಷರು ನಾರಾಯಣಗುರು ಮಹಿಳಾ ಮಂಡಳಿ ಕೊಲ್ಯ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಶಿಕಲಾ ಅಡ್ಕ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿದ್ದಾರೆ ಶ್ರೀ ಲತೀಶ್ ಸಂಕೋಳಿಗೆ, ಅಧ್ಯಕ್ಷರು. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಾರಾಯಣಗುರು ಮಹಿಳಾ ಮಂಡಳಿಯ ಕಾರ್ಯದರ್ಶಿಯಾದಂತಹ ತ್ರಿವೇಣಿ ಕುಂಪಲ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದು ನಮ್ಮ ಜೊತೆ ಸೋಮೇಶ್ವರ ಪುರಸಭೆಯಲ್ಲಿ ನೂತನವಾಗಿ ಆಯ್ಕೆಯಾದ ನಮ್ಮ ಸಮಾಜದ ಬಾಂಧವರಾದ ಪಡಲಿಕ್ಕೆ ಇರುವಂತಹ ಶ್ರೀ ದೀಪಕ್ ಪಿಲಾರ್, ಶ್ರೀ ಮನೋಜ್ ಕಟ್ಟೆಮನೆ, ಶ್ರೀ ಅನಿಲ್ ಕಾಶಿಭಟ್ಟು, ಶ್ರೀ ಜಯ ಪೂಜಾರಿ, ಅದೇ ರೀತಿ ಶ್ರೀಮತಿ ಸುಮತಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಂದು ನಮ್ಮ ಜೊತೆ ಇರುವಂತಹ ಎಲ್ಲ ಮಾಧ್ಯಮ ಮಿತ್ರದವರಿಗೂ ಸೇರಿರುವ ಎಲ್ಲರಿಗೂ ಕೂಡ, ಅದೇ ರೀತಿ ಬಿಲ್ಲವ ಸೇವಾ ಸಮಾಜದ ಟ್ರಸ್ಟಿಗಳಿಗೂ, ಬಿಲ್ಲವ ಸೇವಾ ಸಮಾಜದ ಸದಸ್ಯರಿಗೂ, ನಾರಾಯಣಗುರು ಮಹಿಳಾ ಮಂಡಳಿಯ ಸದಸ್ಯರಿಗೂ, ಯುವವಾಹಿನಿ ಇದರ ಸದಸ್ಯರಿಗೂ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಉಪಸ್ಥಿತರಿರುವ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಜೀವನ್ ಕಾಸಿಂಬೆಟ್ಟು ಇವರಿಗೂ ಕೂಡ ವಂದನೆಗಳು, ಹಾಗೆಯೇ ಸ್ವಾಗತ. ಇದೀಗ ಮುಂದಕ್ಕೆ ಸೋಮೇಶ್ವರ ಪುರಸಭೆ ಸದಸ್ಯರಾಗಿ ಆಯ್ಕೆಯಾದಂತಹ ಸಮಾಜದ ಸದಸ್ಯರಿಗೆ ಗೌರವಾಭಿನಂದನಾ ಕಾರ್ಯಕ್ರಮ. ಕಾಸಿಂಬೆಟ್ಟು, ಜಯ ಪೂಜಾರಿ, ಮನೋಜ್ ಕಟ್ಟೆಮನೆ, ಶ್ರೀಮತಿ ಅಮಿತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ಈಗ ಪುರಸಭೆಯಲ್ಲಿ ಆಯ್ಕೆಯಾದ ಈ ನಮ್ಮ ಸಮಾಜದ ಸದಸ್ಯರಿಗೆ ಗೌರವ ಅಭಿನಂದನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸದಸ್ಯರಿಗೆ ಅಭಿನಂದನೆಗಳು. ಹಾಗೆಯೇ ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಜಂಟಿ ಸಂಸ್ಥೆಯ ಅಧ್ಯಕ್ಷರುಗಳೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ನಡೆಯಲಿರುವಂತಹ ದೈವದ ಬೂಳ್ಯ ಎಂಬ ಈ ತುಳು ನಾಟಕದ ಸಾರಥ್ಯವನ್ನು ವಹಿಸಿಕೊಂಡಂತಹ ಶ್ರೀಮತಿ ನಯನಾ ಕೋಟ್ಯಾನ್ ಹಾಗೂ ನಿರ್ದೇಶನವನ್ನು ಮಾಡಿದಂತಹ ಶ್ರೀ ಗಂಗಾಧರ್ ಕಿರೋಡಿಯನ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನು ಕೂಡ ಈ ಹೊತ್ತಿನಲ್ಲಿ ನಾವು ಅಭಿನಂದಿಸಲು ಹೆಮ್ಮೆ ಪಡ್ತಾ ಇದ್ದೇವೆ. ತಾವು ವೇದಿಕೆಗೆ ಬಂದು ಈ ಒಂದು ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಸಮಾವೇಶದ ಈ ಮಲ್ಲ ಕಜ್ಜಡು ಸಾಂಸ್ಕೃತಿಕ ಲೇಸದ ಅಂಗವಾದ ತುಳುನಾಡ ತುಡರ್ ರಿಜಿಸ್ಟರ್ಡ್ ಕುಡ್ಲ ಅಂದೆತ ನಿರ್ದೇಶಕರಾನ ಚಿಂತನ ಶ್ರೀಮತಿ ನಯನ ಕೋಟ್ಯನ್ ಮೇರ್ನ ಮಲ್ಲ ಮಟ್ಟದ ಪ್ರಾಯೋಜಕತ್ವಡ್ ಈ ತಂಡ ಬತ್ತದ ನಮಕ್ ಈ ಪೊರ್ಲುದ ವೇದಿಕೆಡ್ ಈ ದೈವದ ಬೂಲ್ಯ ಪನ್ಪುನ ಚಿಂತಿ ನಾಟಕನ ಪ್ರದರ್ಶನ ಕೊರಿಯರುಲ್ಲೇರು ಈ ತಂಡದ ಪೆರ್ಮೆದ ಸಾರಥ್ಯ ವಹಿಸೋನ ಚಿಂತನ ಶ್ರೀಮತಿ ನಯನ ಕೋಟ್ಯನ್ ಮೇರು ಮಿತ್ತ ಚಾವಡಿಗೆ ಬರೋಡು ಅಂಚನೆ ನಾಟಕನ ನಿರ್ದೇಶನ ಮಲ್ತನ ಚಿಂತನ ಶ್ರೀಯುತ ಗಂಗಾಧರ್ ಕಿರೋಡಿಯನ್ ಮೆರ್ನಲ ಮಲ್ಲ ಮಟ್ಟದ ಈ ಇನಿತ ಕಜ್ಜದ ಸಹಕಾರ ನಮ್ಮ ನೆಂಪು ಮನ್ಪುನ ಚಿಂತನ ನಮ್ಮ ಆದ್ಯ ಕರ್ತವ್ಯ ರಡ್ ಪೆರ್ಮೆದ ಕಲಾವಿದರು ಕಲೆಕ್ ಮಲ್ಲ ಸೇವೆ ಸಂದಾಯಿತ ಮಂತ್ರಿನ ಇನಿತ ಈ ಕಜ್ಜಡು ಮಲ್ಲ ಮಟ್ಟದ ಪ್ರಾಯೋಜಕತ್ವವನ್ನು ಕೊರ್ದು ಇಡೀ ತಂಡನು ಈ ಒಂದು ಪೆರ್ಮೆದ ವೇದಿಕೆಡ್ ಪ್ರಾಯೋಜಕತ ಮೂಲಕ ನಾಟಕನ ಪ್ರದರ್ಶನ ಕೊರ್ಪುನ ಚಿಂತನ ಈ ರಡ್ ಪೆರ್ಮೆದ ಕಲಾವಿದ ಮಾಡೋರು ಇವರು ಈಗ ನೆರವೇರಿಸಲಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆಡು ಪುನಃ ಜಂಟಿ ಸಂಸ್ಥೆದ ಅಧ್ಯಕ್ಷರನಕ್ಲೆ ಅಂಚನೆ ಸೇರ್ದಿಂಚಿನ ಮಾತಾ ಬಂದುಲೆ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ನೇತ 46ನೇ ವಾರ್ಷಿಕೋತ್ಸವದ ಪ್ರಯುಕ್ತ ನಡಪಾಯಿನಂಚಿನ ಕ್ರೀಡಾಕೂಟ ಮೊರಣಿ 18 ತಾರೀಕು ನಡತಿತ್ತು. ಈ ಕ್ರೀಡಾಕೂಟೋಡು ಭಾಗವಹಿಸಿದು ಇನಾಮ್ ಪಡೆಯನಕ್ಲಿಗೆ ಇತ್ತೆ ಈ ವೇದಿಕೆಡು ಇನಾಮನು ಪಟ್ಯರಲ್ಲ ಸುರುಕು ವೈಯಕ್ತಿಕ ವಿಭಾಗೋಡು ಗೆಂದಿನಕ್ಲಿ ಪ್ರೈಸನ್ನು ಕೊರ್ಪ ಒರಿಯೊರಿಯೇ ಬತ್ತದ ಐನಾಥ ಬೇಗ ಪ್ರೈಸನ್ನು ದೆತ ನೋಡೋದು ಕೇಳೋದಿಲ್ಲ. ಸುರುಕು LKG ಬಕ UKG ವಿಭಾಗೋಡು ವಿಕೆಟಿಗೆ ಚೆಂಡು ಎಸೆಯುವ ಸ್ಪರ್ಧೆ ಪ್ರಥಮ ರಿದಿತ್ ಆಯ್ನತ ಬ್ಯಾಗ ಜೋಕುಲು ಬರುಡು. ವಿಕೆಟಿಗೆ ಚೆಂಡು ಎಸೆಯುವ ಸ್ಪರ್ಧೆ ಪ್ರಥಮ ರಿದಿತ್, ದ್ವಿತೀಯ ಸುತಾಂಜನ್ ದ್ವಿತೀಯ, ತೃತೀಯ ಲಾಸ್ಯ, ಒಂದರಿಂದ 3ನೇ ತರಗತಿಯವರೆಗಿನ ವಿಕೆಟಿಗೆ ಚೆಂಡು ಎಸೆಯುವ ಸ್ಪರ್ಧೆ ಪ್ರಥಮ ಯಶಸ್, ದ್ವಿತೀಯ ನಿಶಾನ್ ಎಸ್, ತೃತೀಯ ಕೌಶಿಕ್ ಕೊಲ್ಯ, ಲಕ್ಕಿ ಗೇಮ್ LKG ಮತ್ತು UKG ಪ್ರಥಮ ಧ್ವನಿ, ಪ್ರಥಮ ಧ್ವನಿ, ದ್ವಿತೀಯ ಯುಕ್ತ ಮಡ್ಯಾರ್, ಧ್ವನಿ ಪ್ರಥಮ ಧ್ವನಿ, ಯುಕ್ತ ಮಡ್ಯಾರ್ ದ್ವಿತೀಯ, ತೃತೀಯ ಧೃತಿ,
ತೃತೀಯ ಧೃತಿ. ಲಕ್ಕಿ ಗೇಮ್ 4ರಿಂದ 10ನೇ ತರಗತಿ, ಪ್ರಥಮ ಶಿಪಾಲಿ. ಶಿಪಾಲಿ ಪ್ರಥಮ. ದ್ವಿತೀಯ ವರ್ಷ. ದ್ವಿತೀಯ ವರ್ಷ. ತೃತೀಯ ಋಷಿ ಖುಷಿ. ತೃತೀಯ ಖುಷಿ. ಐವತ್ತು ಮೀಟರ್ ಓಟ LKG ಮತ್ತು UKG ವಿಭಾಗ, ಪ್ರಥಮ ರಿದಿತ್. ದ್ವಿತೀಯ ಚಿನ್ಮಯ ಪ್ರಸಾದ್ ವಿ. ತೃತೀಯ ರಿಷಿಕ್ ಆರ್ಯನ್. ರಿದಿತ್ ಪ್ರಥಮ. ರಿದಿತ್ ಪ್ರಥಮ. ದ್ವಿತೀಯ ಚಿನ್ಮಯ ಪ್ರಸಾದ್. ದ್ವಿತೀಯ. ತೃತೀಯ ರಿಷಿಕ್ ಆರ್ಯನ್. ತೃತೀಯ. ರಿಷಿಕ್ ಆರ್ಯನ್ ಇಬ್ಬರಿಗೆ ತೃತೀಯ. ಒಂದನೆಯಿಂದ 3ನೇ ತರಗತಿ ಓಟ ಬಾಲಕಿಯರು, ಪ್ರಥಮ ತನಿಷ್ಕ್. ತನಿಷ್ಕ್ ಪ್ರಥಮ. 1ನೆಯಿಂದ 3ನೇ ತರಗತಿ ಓಟ ಬಾಲಕಿಯರು. ದ್ವಿತೀಯ ಶಾರ್ವಿ. ಶಾರ್ಮಿ. ತೃತೀಯ ಹರ್ಷಾಲಿ. ಒಂದನೆಯಿಂದ 3ನೇ ತರಗತಿ ಓಟ ಬಾಲಕರು, ಪ್ರಥಮ ಕೃಷ್ ಸುವರ್ಣ. ದ್ವಿತೀಯ ಅಭಿಷೇಕ್. ತೃತೀಯ ಗೌಶಿಕ್. ಗೌಶಿಕ್ ತೃತೀಯ. ದ್ವಿತೀಯದ 100 ಮೀಟರ್ ಓಟ 4 ಮತ್ತು 5ನೇ ತರಗತಿ ಹುಡುಗಿಯರು, ಪ್ರಥಮ ಸಮೀಕ್ಷಾ. ದ್ವಿತೀಯ ಚೈತನ್ಯ. ಹುಡುಗರ ವಿಭಾಗ, ಪ್ರಥಮ ವಂಶ್. ನೂರು ಮೀಟರ್ ಓಟ ಹುಡುಗರ ವಿಭಾಗ, ಫಸ್ಟ್ ವಂಶ್, ದ್ವಿತೀಯ ಸಮರ್ಥ್. 100 ಮೀಟರ್ ಓಟ 6 ಮತ್ತು 7ನೇ ತರಗತಿ ಬಾಲಕಿಯರ ವಿಭಾಗ, ಪ್ರಥಮ ದೀಪ್ತಿ. ಪ್ರಥಮ ದ್ವೀಪ್ತಿ 6 ಮತ್ತು 7ನೇ ತರಗತಿ. ದ್ವಿತೀಯ ಅಕ್ಷಯ ದ್ವಿತೀಯ.
100 ಮೀಟರ್ ಓಟ 6 ಮತ್ತು 7ನೇ ತರಗತಿ ಬಾಲಕರು. ಪ್ರಥಮ ಹಿಮಾಂಶ್. 100 ಮೀಟರ್ ಓಟ ಬಾಲಕರು. ಪ್ರಥಮ ಹಿಮಾಂಶ್. ದ್ವಿತೀಯ ವಿವೇಕ್. ನೂರು ಮೀಟರ್ ಓಟ 8ರಿಂದ 10ನೇ ತರಗತಿ ಬಾಲಕಿಯರ ವಿಭಾಗ. ಪ್ರಥಮ ಪ್ರಣವಿ. ದ್ವಿತೀಯ ವರ್ಣಿಕಾ. ನೂರು ಮೀಟರ್ ಓಟ 8ರಿಂದ 10ನೇ ತರಗತಿ ಬಾಲಕರ ವಿಭಾಗ. ಪ್ರಥಮ ಹಿತೇಶ್ ಯು. ಹಿತೇಶ್ ಯು 100 ಮೀಟರ್ ಓಟ ಬಾಲಕರು. ದ್ವಿತೀಯ ಹರ್ಷಿತ್. ಕಾಲೇಜು ವಿಭಾಗ. ಪ್ರಥಮ 100 ಮೀಟರ್ ಓಟ ಶಾವ್ಯ ಆರ್ ಉಳ್ಳಾಲ್. ಪ್ರಥಮ ಶಾವ್ಯ ಆರ್ ಉಳ್ಳಾಲ್ ಬಾಲಕಿಯರು ಕಾಲೇಜು ವಿಭಾಗ. ದ್ವಿತೀಯ ರಮ್ಯಾ. ಮಹಿಳೆಯರ ವಿಭಾಗ 100 ಮೀಟರ್ ಓಟ. ಪ್ರಥಮ ಕಿಶೋರಿ. ದ್ವಿತೀಯ ಸಂಧ್ಯಾ ಮತ್ತು ಸರಿತಾ ಇಬ್ಬರು. ಕಿಶೋರಿ ಪಲ್ಲಿ ಪ್ರಥಮ. ದ್ವಿತೀಯ ಸಂಧ್ಯಾ ಮತ್ತು ಸರಿತಾ. ಹಾಂ. ವೇಗದ ನಡಿಗೆ ಮಹಿಳೆಯರು. ಪ್ರಥಮ ರೂಪಾ ಕೊಲ್ಯ. ದ್ವಿತೀಯ ಮೋಹಿನಿ ಎಸ್ ಸುವರ್ಣ ಮತ್ತು ಗುಲಾಬಿ ಇಬ್ಬರು. ಮಹಿಳೆಯರ ಗುಂಡೆಸೆತ. ಪ್ರಥಮ ಖುಷಿ ಕೋಟೆಕಾರ್. ದ್ವಿತೀಯ ಸುನೀತಾ ಭಂಡಾರವನೆ. ಪುರುಷರ ಗುಂಡೆಸೆತ. ಪ್ರಥಮ ನಾಗೇಶ್ ಪರ್ಯತ್ತೂರು. ದ್ವಿತೀಯ ನಿತಿನ್ ಕರ್ಕೇರ. ಲಕ್ಕಿ ಗೇಮ್ ಮಹಿಳೆಯರು. ಪ್ರಥಮ ಶ್ವೇತಾ ರಾಜೇಶ್. ದ್ವಿತೀಯ ಸಾರಿಕಾ ಜೀವನ್. ಸಾರಿಕಾ ಜೀವನ್ ದ್ವಿತೀಯ ಲಕ್ಕಿ ಗೇಮ್. ಮ್ಯೂಸಿಕಲ್ ಚೇರ್ ಮಹಿಳೆಯರು. ಪ್ರಥಮ ತನಿಷ್ಕಾ.
ಬೇಗ ವೈಯಕ್ತಿಕ ವಿಭಾಗದ ಸ್ಪರ್ಧೆಯಲ್ಲಿ ಮುಗಿಂಡು ನನ್ನ ತಂಡ ಸ್ಪರ್ಧೆ ನೆಟ್ ಜೂನಿಯರ್ ಜೋಕಲ್ನ ವಾಲಿಬಾಲ್ ಸ್ಪರ್ಧೆ. ಈ ಸ್ಪರ್ಧೆ ಪ್ರಥಮ ಪೂರ್ವಿಕ್ ಮತ್ತು ತಂಡ, ದ್ವಿತೀಯ ತಶ್ವಿನ್ ಮತ್ತು ತಂಡ, ತಶ್ವಿನ್ ಮತ್ತು ತಂಡ ದ್ವಿತೀಯ. ಮಹಿಳೆಯರ ಕ್ರಿಕೆಟ್ ಪ್ರಥಮ ಕಿಶೋರಿ ಮತ್ತು ತಂಡ, ಮಹಿಳೆಯರ ಕ್ರಿಕೆಟ್. ದ್ವಿತೀಯ ಸರಿತಾ ಮತ್ತು ತಂಡ, ಸರಿತಾ ಮತ್ತು ತಂಡ ದ್ವಿತೀಯ. ಜೂನಿಯರ್ ಮಕ್ಕಳ ಕ್ರಿಕೆಟ್ ಪ್ರಥಮ ಪೂಜಿತ್ ಮತ್ತು ತಂಡ, ದ್ವಿತೀಯ ಗೌರವ್ ಪ್ರಸಾದ್ ಮತ್ತು ತಂಡ, ಮಹಿಳೆಯರ ಡಾಜ್ ಬಾಲ್ ಮಹಿಳೆಯರ ಡಾಜ್ ಬಾಲ್ ಪ್ರಥಮ ಮಂಗಳ ಮತ್ತು ತಂಡ, ದ್ವಿತೀಯ ಸುನೀತಾ ಬಂಡಾರಮನೆ ಮತ್ತು ತಂಡ, ಮಹಿಳೆಯರ ಥ್ರೋಬಾಲ್ ಪ್ರಥಮ ಲವಿತಾ ಮತ್ತು ತಂಡ, ದ್ವಿತೀಯ ತ್ರಿವೇಣಿ ಕುಂಪಾಲ ಮತ್ತು ತಂಡ, ತ್ರಿವೇಣಿ ಕುಂಪಾಲ ಮತ್ತು ತಂಡ ದ್ವಿತೀಯ. ಜೂನಿಯರ್ ಮಕ್ಕಳ ಹಗ್ಗ ಎಳೆಯುವ ಸ್ಪರ್ಧೆ ನೆಟ್ ಪ್ರಥಮ ಹರ್ಷಲ್ ಮತ್ತು ತಂಡ, ಹರ್ಷಲ್ ಮತ್ತು ತಂಡ ಪ್ರಥಮ, ದ್ವಿತೀಯ ಶಮನ್ ಮತ್ತು ತಂಡ, ಶಮನ್ ಮತ್ತು ತಂಡ ದ್ವಿತೀಯ. ಘಾಟ ಪ್ರಥಮ ಸವಿತಾ ಮತ್ತು ತಂಡ, ಸವಿತಾ ಸಂತೋಷ್ ಮತ್ತು ತಂಡ ಮತ್ತು ತಂಡ, ದ್ವಿತೀಯ ಪೂರ್ಣಿಮಾ ಮತ್ತು ತಂಡ, ಪಂದ್ಯ
ಪ್ರಥಮ ದಯಾನಂದ್ ಕೊಲ್ಯ ಮತ್ತು ತಂಡ. ಪುರುಷರ ಕ್ರಿಕೆಟ್ ಪಂದ್ಯಾಟ ಪ್ರಥಮ ದಯಾನಂದ ಕೊಲ್ಯ ಮತ್ತು ತಂಡ. ಮಡ್ಯಾರು ಮತ್ತು ತಂಡ. ಒಂದೆರಡು ಮಾತುಗಳನ್ನು ಪನೋಡು ಬಣ್ಣದ ನಮ್ಮ ಆಯೋಜಕರು ಪಂಡರು ನಮ್ಮ ವೇದಿಕೆ ಹಿಡಿತನ ಸಂಘದ ಅಧ್ಯಕ್ಷರನ್ನಾಗಲೇ ಅಂಚನೆ ಸಮಾಜದ ಗಣ್ಯ ಬೇತೆ ಬೇತೆ ಪದಾಧಿಕಾರಿನಾಗಲೇ ಅಂಚನೆ ಬಿಲ್ಲವ ಸಮಾಜದ ವಿನ್ನಾತನ ನಮ್ಮ ಸೋಮೇಶ್ವರ ಪುರಸಭೆತ ಸಮಿತಿದ ಸದಸ್ಯರನ್ನಾಗಲೇ ಇನಿ ನಮ್ಮ ಈ ಒಂಜಿ ಮಹಾ ಸಮಾವೇಶ ಮಂತದನ ಉದ್ದೇಶ ನಮ್ಮ ಒಂಜಿ ಈ ವೇದಿಕೆಡು ಯಾರೊಂಜಿ ವಿಶೇಷವಾಯಿನ ಒಂಜಿ ಸಂಗತಿ ಬನ್ನಿಯರೆ ಇಚ್ಛೆ ಪಡೆಬೆ ನಮ್ಮ ಉಳ್ಳಾಲ ವಲಯಡು ಒವ್ವೇ ಒಂಜಿ ಸಂಘ ಸಂಸ್ಥೆ ನಮ್ಮ ಬಿಲ್ಲವ ಸಮಾಜದ ಸಂಘ ಸಂಸ್ಥೆ ಇತ್ತಂಡಲ ಮಾತಾ ಸಂಘ ಸಂಸ್ಥೆಲ್ಲ ಹೆಚ್ಚಿನವು ಅನುದಾನ ಸರ್ಕಾರದ ಅನುದಾನದ ತಂದಿನ ಸಂಸ್ಥೆ ಆದುಂಡು ಬಿಲ್ಲವ ಸಂಘವಾಡು ನಾರಾಯಣ ಗುರು ಸಂಘವಾಡು ಅವೇ ನಮ್ಮ ಸಂಘ ಬಿಲ್ಲವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ಒಂದು ಸರ್ಕಾರದ ಒವ್ವೇ ಅನುದಾನ ಇಜ್ಜಂದೆ ಖಾಲಿ ದಾನಿಗಳ ಸಹಕಾರ ಪಂಡ ನಿಖಲಂಚಿ ನಕಲ್ನ ಸಾರ್ವಜನಿಕರ ನಕಲ್ನ ಸಮಾಜ ಬಂಧುಗಳ ಬರೀ ಈ ಒಂಜಿ ದಾನಿ ನಕಲ್ನ ಸಹಕಾರಡು ಆಯ್ನ ಈ ಒಂದು ಬಿಲ್ಲವ ಸಂಘ ನಾರಾಯಣ ಗುರು ಮಂದಿರ ನಾರಾಯಣ ಗುರು ಧ್ಯಾನ ಮಂದಿರ ಒಂದು ಮಾತ ದಾನಿ ನಕಲ್ನ ಸಹಕಾರಡು ಆತನ ಪಣಿಯರೆ ಯಾನು ಇಚ್ಛೆ ಪಡೆಪೆ ಭಾರಿ ಒಂಜಿ ಮಾತೆರೆಗ್ಲ ನಮ್ಗೆ ಏರೆಗ್ಲ ಗೊತ್ತಿದ್ದ ವಿಷಯ ಅವು ನಮ್ಮ ಸರ್ಕಾರದ ಒವ್ವೇ ಒಂಜಿ ಅನುದಾನ ಬತ್ತಿತ್ತಲ್ಲ MLAನ 25 ಲಕ್ಷ ಇಂಚೋಕು ಬೈದನು ಅವು ನಮ್ಮ 25 ಲಕ್ಷ ಈ ಜಾಗೆಗೆ ಬಾರ್ದ ಆ 25 ಲಕ್ಷ ಈ ಜಾಗೆಗೆ ಬಾರ್ದ ಆ 25 ಲಕ್ಷ ದುಮ್ಮ ಐಟೊಂಜಿ ಕೆಲವು ಜಾಗೆ ಪೋಯ್ನೇಟ್ ಐಟೊಂಜಿ ಒಂಜಿ 55 ಲಕ್ಷ ಸಿಗುದನು ಒಟ್ಟಿಗೆ ನಂಗೆ ದುಮ್ಮದ ಅಂತ ದುಡ್ಡಿತ್ತಿನೇಟ್ ನಮ್ಮ ಒಂಜಿ 2 ಕೋಟಿದ ಈ ಒಂಜಿ ಜಾಗೆದಿತ್ತಿನ ಒಂದೊಂಜಿ ಈ ಒಂಜಿ ಶುಭ ಸಂದೇಶದೊಟ್ಟಿಗೆ ಈ ಒಂಜಿ ಮಹಾ ಸಮಾವೇಶ ಮನಪರೆ ಎಂಗ್ಲು ಒಂಜಿ ಸಂಕಲ್ಪ ಬಂದದ ಒಂಜಿ ಮುಖ್ಯ ಉದ್ದೇಶ ನೆಟ್ಟು ಒಂಜಿನೇ ಉದ್ದೇಶ ನಮ್ಮ ಈ ವರ್ಷ ನಮ್ಮ ರಾಜ್ಯೋತ್ಸವ ಒಂದು ಜಿಲ್ಲಾ ಪ್ರಶಸ್ತಿ ದೊತ್ತೊಂದು ಒಂಜಿ ಕಾರಣ ಬೊಕ್ಕೊಂಜಿ ನಮ್ಮೆಟ್ಟು ನನಾತು ಒಗ್ಗಟ್ಟು ಉಪ್ಪುಡು ಬಂಬುನ ಬೊಕ್ಕೊಂಜಿ ಕಾರಣ ಬೊಕ್ಕೊಂಜಿ ನಮ್ಮ ಈ ಒಂಜಿ ಜಾಗೆಡು ಒಂಜಿ ಪಲ್ಲಗನೆ ನನ್ನ ದುಮ್ಮದ ನಿಖಲಂಚಿನ ದುಮ್ಮದ ಜನಾಂಗಗಳು ಮಂತಾಡ 25 ಕೋಟಿ ಯೋಜನೆದ 25 ಕೋಟಿ ರೂಪಾಯಿದ ಯೋಜನೆದ ಒಂಜಿ ಬೃಹತ್ ಸಮುದಾಯ ಭವನ ನಿಖಲವಾದ ನೆರವುಡು ಆಪನ ಒಂಚಿನ ಉದ್ದೇಶಕ್ಕೋಸ್ಕರ ಈ ಒಂಜಿ ನಮ್ಮ ಮಲ್ಲ ಸಮಾವೇಶ ಮಂತದ ಒಂದೊಂಜಿ ಈ ಒಂಜಿ ಸಮಾವೇಶ ಮನ್ಪೆರೆ ನೆಕ್ ಮಸ್ತ್ ನಮ್ಮ ಬಿಲ್ಲವ ಸಂಘದ ಅಧ್ಯಕ್ಷರು ಹರೀಶ್ ಮುಂಡೋಲಿ ಅಂಜನೆ ಟ್ರಸ್ಟ್ದ ಅಧ್ಯಕ್ಷರು ವೇಣುಗೋಪಾಲ್ ಅಂಜನೆ ಯುವ ವಾಹಿನಿದ ಮಾತಾ ಸದಸ್ಯರಲ್ಲ ಅಂಜನೆ ಮಹಿಳಾ ಮಂಡಲದ ಮಾತಾ ಸದಸ್ಯರಲ್ಲ ಎಡ್ಡೆ ರಾತ್ರಿ ಪಗೆಲು ಬೆಂತೆರು ಅಂಚಾಯ್ನೆಟ್ಟು ಈ ಒಂಜಿ ಮಲ್ಲ
ಸಮಾವೇಶ ಆತನ ನೋಜಿ ನಮ್ಮ ಸಂಗೋಡೆ ಪ್ರಥಮವಾದ ಒಂಜಿ ಮಲ್ಲ ಸಮಾವೇಶ ಆತನ ಪನಿಯರೆ ನಿಗ್ಲ ಎದುರುಡು ಪನಿಯರೆ ಸಂತೋಷ ಪಡಪೆ ಈ ಒಂಜಿ ಸಮಾವೇಶ ಸುಮಾರು ಮಾತಾ ಹೆಚ್ಚಿನ ಗೆಸ್ಟ್ ಒಂಜಿ 2-3 ಗೆಸ್ಟ್ ಬಿಡ್ದು ಹೆಚ್ಚಿನ ಗೆಸ್ಟ್ ನಕಲು ಮತ್ತು ಬೈದೇರೆ ಅವಲ ಒಂಜಿ ಪನಿಯರ ಸಂತೋಷ ಪಡಪೆ ಹೆಚ್ಚಿಗೆ ನೆಟ್ ಪಾತೆರ್ನ ನೆಟ್ ಮಾತೆರ್ಲ ಈ ಒಂಜಿ ಎಡ್ಡೆ ಈ ಒಂಜಿ ಮಲ್ಲ ಸಮಾವೇಶಗೂ ನೀವು ಮಾತೆರೆಗಳ ಸಹಕಾರ ಮಂತ್ರಿಗೆ ಹೆಚ್ಚು ಕಮ್ಮಿ ಆದಪ್ಪು ಹೆಚ್ಚಿನ ಕೆಲವುದಕ್ಕೆ ಎಂಗೆಲ್ಲ ಸಮಿತಿಡೆ ಕೆಲವು ಮಸ್ತ್ ಹೆಚ್ಚು ಕಮ್ಮಿ ವ್ಯತ್ಯಾಸ ಬರ್ಪುನ ಉಂಡು ಎಂಗ್ಲೆಗ್ಲ ವ್ಯತ್ಯಾಸ ಬರ್ಪುನು ಅಂಡಲ ಎಡ್ಡೆ ರೀತಿ ಆಯ್ನಕ್ಕೆ ನೀವು ಮಾತೆರ್ಲ ಸಹಕಾರ ಕೊಡ್ತನಕ್ಕೆ ಮಾತೆ ನಮ್ಮ ಸಮಿತಿದಾಗಲೇ ಮಾತೆರೆಗಳ ಈ ಒಂದು ಸಂದರ್ಭಡು ಧನ್ಯವಾದ ಪನ್ನೊಂದು ಎನ್ನರಡು ಪಾತ್ರ ಮುಗಿಪುವೆ ಮಿತ್ತ ಚಾವಡಿಡು ಉಪುನ ಮಾತ ಮಲ್ಲ ಬಿನ್ನೆರೆ ಅಂಚ ನೇ ತೀರ್ಥ ಚಾವಡಿಡು ಉಪುನ ಮಾತ ಬಂದುಲೆ ಇನಿ ಪೂರಕ್ಕೆ ಬಂದುಲೆಗಳ ವಂದನೆ ಮಂತಂದು ಬಂದುಲೆ 45 ವರ್ಷದ ದುಂಬು ನಮ್ಮ ಹಿರಿಯ ಎಂಗ್ಲ ಬಿಲ್ಲವ ಸಂಘದ ಹಿರಿಯಕಲು ನಮ್ಮ ಸಮಾಜನು ಒಟ್ಟು ಸೇರವಡು ನಮ್ಮ ಸಮಾಜನ ಏಳಿಗೆ ಮನ್ಪುನ ಒಂಜಿ ಉದ್ದೇಶಡು 45 ವರ್ಷದ ದುಂಬು ಬಿಲ್ಲವ ಸೇವಾ ಸಮಾಜ ಪನ್ಪುನ ಒಂಜಿ ಸಂಘನು ಸ್ಥಾಪನೆ ಮಂತಾರೆ ಆ 45 ವರ್ಷಡು ಹಂತ ಹಂತವಾದ ಸಮಾಜಮುಖಿ ಕೆಲಸ ಕಾರ್ಯ ಮಂತೊಂದು ಸಮಾಜಗೂ ತಮ್ಮರ್ದು ಆ ರೀತಿ ಸೇವೆ ಆಪುಂಡು ಸೇವೆ ಮನ್ಪೊಲಿ ಪನ್ಪುನೊಂಜಿ ಕಿರಿಯಕ್ಲೆಗ್ ತೋಜ್ಪದು ಕೊರ್ದು ಈ ವರ್ಷ ನಮ್ಮ 46ನೇ ವಾರ್ಷಿಕೋತ್ಸವ ಮಂತೊಂದುಲ್ಲ ಈ 46ನೇ ವಾರ್ಷಿಕೋತ್ಸವ ಈ ಒಂಜಿ ವರ್ಷ ಬಾರಿ ಎಂಕ್ಲೆಗ್ ಲಕ್ಕಿದ ವರ್ಷ ಸಂತೋಷದ ವರ್ಷ ದಾಯಪಂಡ ಈ ಒಂಜಿ ವರ್ಷಡ್ ಎಂಗಲ್ನ ಮೂಜಿ ಮಲ್ಲ ಕಾರ್ಯಕ್ರಮ ಯಶಸ್ವಿ ಆತನು ಒಂಜಿ ಎಂಗಲ್ನ 45 ಸೆನ್ಸ್ ಜಾಗೆ 2 ಕೋಟಿ 10 ಲಕ್ಷ ಎಂಕಲು ಈ ವರ್ಷಡ್ ಖರೀದಿ ಮಂತ ಅಂಚನೆ ನವಂಬರ್ ತಿಂಗಳು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಲ ಸಂಸ್ಥೆಗೆ ತಿಕ್ಕಂಡು ಐದು ಬಕ್ಕ ಅವೊಂಜಿ 2 ಯಶಸ್ಸು ತಿಕ್ಕಿನ ಬಕ್ಕ ಎಂಗಲ್ನ ಹಿರಿಯಕಲ್ನ ಒಂಜಿ ಕನಸು ನಮ್ಮ ಸಂಘಡು ಸಮಾವೇಶ ಮನ್ಪಡು ನಮ್ಮ ಪೂರ ಸಂಘದ ಸಮಾಜ ಬಾಂಧವ್ಯರನ್ನು ಒಟ್ಟು ಸೇರ್ಪದು ಸಮಾವೇಶ ಒಂಜಿ ಮನ್ಪಡು ಪನ್ಪುನ ಅವೊಂಜಿ ಕನಸನ್ನು ಎಂಗಲ್ ಪೂರ ಜವನೇರು ಸೇರ್ದು ಈ ಒಂಜಿ ದಿನ ಇನಿತ ದಿನ ಉಲ್ಲಾಲ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಆಶಯಡು ಬಿಲ್ಲವ ಸೇವಾ ಸಮಾಜ ಬೊಕ ಉಲ್ಲಾಲ ತಾಲೂಕು ಬಿಲ್ಲವರ ಸೇವಾ ಸಮಿತಿ ಮುಕುಲ್ನ ಸಹಯೋಗಡು ಬಿಲ್ಲವರ ಸಮಾವೇಶ ಕಾರ್ಯಕ್ರಮ ಇಡಿ ಮಂತ ಆ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿ ಆತನ ಪನಿಯರೆ ಸಂತೋಷ ಪಡ್ಪೆ ದಯಪಂಡ ಬತ್ತಿನ ಬಿನ್ನೇರ್ನಕ್ಲು ಪುಗರ್ತೆದ ಪಾತೆರ ಪಂಡರು ಐತಿಹಾಸಿಕವಾದ ಒಂಜಿ ಸಮಾವೇಶ ಆತನು ಸಮಾವೇಶ ಬಾರಿ ಪೊರ್ಲಾತನು ಯಶಸ್ವಿ ಆತನು ಪಂದು ಆ ಪಾತೆರ ಕೆನ್ನಗ ಅಧ್ಯಕ್ಷ ಎಂಕ್ ಬಾರಿ ಖುಷಿಯಾಂಡು ಆ ಖುಷಿ ಎಂಕು ಒರಿಯಗತ್ತು ಎಂಗ್ಲ 4 ಸಂಸ್ಥೆದ ಮಾತ ಸದಸ್ಯರ್ನಕ್ಲೆಗ್ಲ ಆ ಒಂಜಿ ಪಾತೆರ ಸಂದುಂಡು ದಯಪಂಡ ಕನಿನ 2 ತಿಂಗಳು ದಿಂಚ ಎಂಗ್ಲ 4 ಸಂಸ್ಥೆದಕ್ಕೆಲ್ಲ ರಾತ್ರಿ ಪ್ರಗೆಲು ಆ ಒಂಜಿ ಸಮಾವೇಶ ಸಕ್ಸಸ್ ಆವಡು ಪನ್ಪುನ ಒಂಜಿ ಉದ್ದೇಶಡು ಪೂರಕ್ಕೆಲ್ಲ ಬಾರಿ ಅಕಲ್ನ ಬೆಗರ್ದ ಪನಿ ಜತ್ತೊಂದು ಬಾರಿ ಪುರ್ಲುಡು ಬೇಲೆ ಕೆಲಸ ಮಂತಂದು ಈ ಒಂಜಿ ಸಮಾವೇಶಗೂ ಸಕ್ಸಸ್ ಆಯ್ರೆ ಕಾರಣ ಆತೇರು ವೈಯಕ್ತಿಕವಾದ ಅಧ್ಯಕ್ಷರನ್ನ ನೆಲೆಟ್ಟು ಎಂಗಲ್ನ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ದ ಹಿರಿಯಕಲು ಬಿಲ್ಲವ ಸೇವಾ ಸಮಾಜದ ಸದಸ್ಯರ್ನಕಲು ಶ್ರೀ ನಾರಾಯಣ ಗುರು ಮಹಿಳಾ ಮಂಡಲದ ಸದಸ್ಯರ್ನಕಲಿಗೆ ಅಂಚನೆ ಯುವಯಿಂದ ಮಾತ ಜವನೇರಿಗಳ ಎನ್ನ ಅಧ್ಯಕ್ಷರನ್ನ ನೆಲೆಟ್ಟು ವಂದನೆ ಮನ್ಪೆ ಈ ಒಂಜಿ ಸಮಾವೇಶ ಸಕ್ಸಸ್ ಆಯ್ನೇಕೆ ಪೂರಕ್ಲೆಗಳ ಎನ್ನ 2 ಕೈ ಜೋಡಿಸೋದು ಮಸ್ತ್ ಥ್ಯಾಂಕ್ಸ್ ನಮಸ್ಕಾರ ಮಲ್ತಂದುಳ್ಳೆ ದಯಪಂಡ ಒಂಜಿ ನನ್ನ ಯಾಪಾಪುನೊಂದು ಪಂಡ್ರಾಪುಜಿ ದಯಪಂಡ ಒಂಜಿ ಐತಿಹಾಸಿಕವಾದ ಒಂಜಿ ಕಾರ್ಯಕ್ರಮ ನಮ್ಮ ಮಂತದ ಪನಿಯರ ಖುಷಿಯ ಒಂದು ಎನ್ನನಾಗ ಕನ್ನಡ ನೀರ್ಲ ಬರೋದು ದಯಪಂಡ ಆ ನಮನೆ ಎಂಕಲ್ನ ಜವನೇರು ಒಂಜಿ ವಾರದಿಂಚ
ಸಾಧಾರಣ 1 ಗಂಟೆ ರಾತ್ರಿ ಮುಟ್ಟ ಬೇಲೆ ಮಂತೊಂದು ಈ ಸಮಾವೇಶ ಸಕ್ಸಸ್ ಆಯ್ರೆ ಆ ಜವನಿಯರು ಕಾರಣ ತೀರು ಪಣೊಂದು ಎನ್ನರಡ್ಡು ಪಾತೆರನ್ನು ಮುಕ್ತಾಯ ಮುನ್ಪೆ ಕೊಲ್ಯ ಸೋಮೇಶ್ವರ ದೇತ 40 ಪುಟ್ಟು ಬರ್ಬದ ಈ ಒಂದು ಸುಂದರ ಸಮಾರಂಭಡು ವೇದಿಕೆ ಪುನ ಹಿರಿಯರು ಇಂಗ್ಲ ಟ್ರಸ್ಟ್ ಅಧ್ಯಕ್ಷರಾಯಿನ ಶ್ರೀಯುತ ವೇಣುಗೋಪಾಲ್ ಕೊಲ್ರೆ ಅಂಚನೆ ಯುವ ಕೊಲ್ಯ ಘಟಕದ ಗುರಿಕಾರ ಅಂಚನೆ ಶ್ರೀಯುತ ಲತೀಫ್ ಸಂಕೋಳಿಗರೆ ಅಂಚನೆ ನಾರಾಯಣಗುರು ಮಹಿಳಾ ಮಂಡಳಿದ ಅಧ್ಯಕ್ಷರಾಯಿನ ಶ್ರೀಮತಿ ರೇವತಿ ವಿಶ್ವನಾಥ್ರೆ ಅಂಚನೆ ಸೋಮೇಶ್ವರ ಪುರಸಭೆಗೆ ಆಯ್ಕೆಯಾದ ಜನಪ್ರತಿನಿಧಿಯಾದ ಈ ಒಂದು ಭಾಗದ ಜನಸೇವೆಯನ್ನು ಮಲ್ಪರಂಚಿ ಪಿದಾಡ್ದು ಕರಿನ ಚುನಾವಣೆ ಆಯ್ಕೆ ನಂಚಿನ ಶ್ರೀ ಅನಿಲ್ ಕಾಸಿಂ ಬೆಟ್ರೆ ಅಂಚನೆ ಮನೋಜ್ ಕಟ್ಟೆಮನ್ರೆ ಅಂಚನೆ ಜಯ ಪೂಜಾರ್ಲೆ ಅಂಚನೆ ಸುಮತಿ ಅಕ್ಕ ಅಂಚನೆ ಮುಲ್ಪ ಸೇರ್ದಿನ ಬಿಲ್ಲವ ಸೇವಾ ಸಮಾಜದ ಟ್ರಸ್ಟಿಲೆ ಅಂಚನೆ ಬಿಲ್ಲವ ಸೇವಾ ಸಮಾಜದ ಸದಸ್ಯರೇ ಅಂಚನೆ ಪದಾಧಿಕಾರಿಲೆ ಅಂಚನೆ ಯುವವಾಹಿನಿ ಘಟಕದ ಕೊಲ್ಲಿನ ಘಟಕದ ಅಧ್ಯಕ್ಷರೇ ಪದಾಧಿಕಾರಿ ಸದಸ್ಯರೇ ಅಂಚನೆ ನಾರಾಯಣಗುರು ಮಹಿಳಾ ಮಂಡಳಿದ ಪದಾಧಿಕಾರಿ ಅಂಚನೆ ಸದಸ್ಯರೇ ಮುಲ್ಪ ಸೇರಿದ ಮಾತ ಬಂದುಲೆ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕುಲ್ಯ ನೆತ 40 ಯೋಜಿ ಪುಟ್ಟು ಬರ್ಬದ ಕಾರ್ಯಕ್ರಮ ಕೇವಲ ಒಂದು ಸಾಂಕೇತಿಕವಾದ ಇಂಕ್ಲುಯಿನಿ ಮಲ್ಪೆರೆ ಬಿದ್ದಾಡ್ದ ದಯಪಂಡ ಕಾಂಡಿಡ್ದು ನಿರಂತರವಾದ 8 ಗಂಟೆ ಹಿಡ್ದು ಇಡೀ ಬಯ್ಯ ಮುಟ್ಟಲ್ಲ ನಿರಂತರವಾದ ಭಾಷಣದ ಮುಖಾಂತರ ಬೇತೆ ಬೇತೆ ಕಾರ್ಯಕ್ರಮವನ್ನು ಕೇಂದ್ರ ನಿಕ್ಲಿಗೆ ಭಾಷಣ ಕೇಂದ್ರ ಬೊಡಿದುಪ್ಪೇರೆ ಯಾರು ದಯಪಂಡ ಇನ್ನಿತ ಕಾಲಘಟ್ಟಡು ಏರ್ಲ ಪಾತೇರ ಕೇಂದ್ರಂಚಿನ ಅಕ್ಲಿಗೆ ಸಮಯದಲ್ಲಿ ಒಪ್ಪುಜಿ ಅಂಚನೆ ಅಕ್ಲಿಗೆ ಆ ಒಂಜಿ ಮನಸ್ಥಿತಿಯಲ್ಲಿ ಅಕ್ಲೆ ಒಪ್ಪುಜಿ ಆಂಡ 40 ಈ ಒಂದು ಪುಟ್ಟು ಬರ್ಬದ ಕಾರ್ಯಕ್ರಮಡು ಒಂಜಿ ರಡ್ಡು ಪಾತೇರ್ನ ಎನ್ನ ಕರ್ತವ್ಯವಾದ ದಯಪಂಡ ನಿರಂತರವಾದ 40 ವರ್ಷದ 4 ದಶಕದ ಮಿತ್ತು ಈ ಒಂದು ಭಾಗದ ಬಿಲ್ಲವರ ಸಮಾಜದ ಬಂಧುಲನ ಸಾಮಾಜಿಕವಾದ ಆರ್ಥಿಕವಾದ ಶೈಕ್ಷಣಿಕವಾದ ಅಂಚಿನ ಧಾರ್ಮಿಕವಾದ ಕೆಲಸ ಕಾರ್ಯ ಮತ್ತಂಚಿನ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಕರಿನ 40 ವರ್ಷದಿಂದ ಹಲವಾರು ಜನಪರ ಕಾರ್ಯಕ್ರಮದ ಮುಖಾಂತರ ಈ ಭಾಗದ ಬಿಲ್ಲವೇರ್ನ ಕಣ್ಣೀರು ನುರಿಸಿನ ಅಂಚನೆ ಅಕ್ಲಿನ ಸಮಸ್ಯೆಗೆ ಸ್ಪಂದಿಸದು ಅತಂಡ ಅಕ್ಲಿನ ವಿವೇಂಜಿ ಕಾರ್ಯಕ್ರಮ ನಿರಂತರವಾದ ಕಾರ್ಯಾಚರಿಸಿದ ಸಂಸ್ಥೆ ಬಿಲ್ಲವ ಸೇವಾ ಸಮಾಜ ಆ ನೆಲೆಟ್ಟು ಈ ವರ್ಷ 24ನೇ ವರ್ಷಡು ನಂಗೆ ಅತ್ಯಂತ ಯಶಸ್ವಿ ವರ್ಷ ಪಂಡ್ರೆ ನಾನು ಇಚ್ಛೆ ಬೇಡಪೆ ದಯಪಂಡ ಪ್ರಥಮವಾದ ನಂಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕೊಂಡು ಭಾರಿ ಒಂಜಿ ಸಂತೋಷ ವಿಷಯ ದಯಪಂಡ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಸಂಸ್ಥೆನ ಗುರುತಿಸದು ಈ ಒಂಜಿ ಪ್ರಶಸ್ತಿ ಕೊರಿಯರು ಐದು ಪಕ್ಕ ಈ ಒಂಜಿ 45 ಸೆನ್ಸ್ ಜಾಗನು ನಮ್ಮ ಖರೀದಿ ಮಲ್ತ ಐದೊಟ್ಟಿಗೆ ಇನಿ ಅತ್ಯಂತ ಐತಿಹಾಸಿಕವಾದ ಇನ್ನೊಂಜಿ ಉಳ್ಳಾಲ ತಾಲೂಕುದ ಬಿಲ್ಲವೆರ್ನ ಸಮಾವೇಶ ನಾವು ಮಲ್ತ ಬಹುಶಃ ಒಂದು ಮೌಜಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಪಂಡ್ರೆ అని ಇಚ್ಛೆ ಪಡೆಪೆ ದಯಪಂಡ ಒಂದು ಮಾತ ಯಶಸ್ವಿ ಕಾರಣ ನಮ್ಮ ಸಮಾಜದ ಬಂಧುಗಳು ಐತೊಟ್ಟಿಗೆ ಉಳ್ಳಾಲ ತಾಲೂಕುದ ಪ್ರತಿಯೊಂಜಿ ಬಿಲ್ಲವ ಸಂಸ್ಥೆಯಲ್ಲಿ ಅಂತಂದರೆ ಬೇತೆ ಬೇತೆ ಬಿಲ್ಲವ ಸಂಘಟನೆಗಳ ಮುಖಾಂತರ ಇಡೀ ಒಂದು ಸಮಾವೇಶ ಯಶಸ್ವಿಯಾದ ಈಗಲೇ ಈ ಸಂದರ್ಭ ಮಾತೆರೆಗಳ ಏನು ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ ಅಂದೇತ ಪರವಾದ ಉಡಾಲ್ ದಿಂಜಿಲ ಸೊಲ್ಮೇಲೆ ಸಂದಾಯ್ತ ಮಲ್ಪ ಬಹುಶಃ ದುಮ್ಮದ ದಿನಟ್ಟು ನಮ್ಮ ಈ ಒಂಜಿ ಉಳ್ಳಾಲ ತಾಲೂಕುಡು ಇನಿ ನಡತಂಚಿನ ಐತಿಹಾಸಿಕ ಬಿಲ್ಲವರ ಸಮಾವೇಶ ಬೇತೆ ಭಾಗಗೂ ಸ್ಫೂರ್ತಿ ಆವಡು ಆ ನೆಲೆಟ್ಟು ಇನಿ ನಮ್ಮ ಹಲವಾರು ನಿರ್ಣಯವನ್ನು ಕೈಗೊಂಡದಿಂದ ಐತ ಪೂರಕವಾದ ನಮ್ಮ ದುಮ್ಮದ ದಿನಟ್ಟು ಕೆಲಸ ಮನಪುನಂಚಿನ ಅಗತ್ಯವಾದ ಪೂರ್ಣ ದಯಪಂಡ ಇನಿ ನಮ್ಮ ಕಾಂಡೆ ಕೋಟಿ ಚೆನ್ನೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗೂ ಕೋಟಿ ಚೆನ್ನೈ ಪುದರ್ದಿಯೋಡು ಅತನ ನಾರಾಯಣಗುರು ಅಭಿವೃದ್ಧಿ ನಿಗಮಗೂ ಅನುದಾನ ಕೋರುಡು ಅತನಂಡ ಮಂಗಳೂರು ವಿಶ್ವವಿದ್ಯಾನಿಲಯದ ನಾರಾಯಣಗುರು ಅಧ್ಯಯನ ಪೀಠಗೂ ಸಮರ್ಪಕವೈನ ಅನುದಾನ ಬಿಡುಗಡೆ ಪಂದ್ಬಿಡು ಅತನಂಡ ನಮ್ಮ ರಾಜಕೀಯವಾದ ಧಾರ್ಮಿಕವಾದ ಶೈಕ್ಷಣಿಕ ನಂಚಿನ ಬಿಲ್ಲವ ಸಮಾಜದ ಸದಸ್ಯರಿಗೆ ಸ್ಥಾನಮಾನ ತಿಕ್ಕೋಡು ಅಂಚನೆ ನಿಗಮ ಮಂಡಳಿಡು ನಂಗೆ ಮಾತ ಬಿಲ್ಲವರಿಗೆ ಪ್ರಾತಿನಿಧ್ಯ ತಿಕ್ಕೋಡು ಪನ್ಪಿನ ಒಂಜಿ ನಿರ್ಣಯ ಕೈಗೊಂಡ ಆ ನೆಲೆಟ್ಟು ನಮ್ಮ ದುಮ್ಮದಿನೊಟ್ಟು ನೇತ ಪಿರೌಡ್ ನಮ್ಮ ಬೆನ್ಪುನ ಅಗತ್ಯವಾದ ಉಪ್ಪುನು ಪನೊಂದು ಬಹುಶಃ ನನ್ನ ನಿನಗೆ ಮಾತಿಲ್ಲ ಬೈದಿನಿ ನಮ್ಮ ನಾಟಕ ಇಂಥ ಮಧ್ಯದ ಪಕ್ಕ ನಿರಂತರವಾದ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮನು ಮಲ್ತ
ಕಡೆತವಾದ ನಂಗೆ ಒಂಜಿ ಇಲ್ಲಿ ನಾಟಕ ನಡಪೆರುಂಡು ಆ ಒಂಜಿ ಕಾರ್ಯಕ್ರಮ ನಿಕ್ಲು ಮಾತಿರಲ್ಲ ಪಾಲ್ದೊಂದು ಇನ್ನಿತ ಕಾರ್ಯಕ್ರಮ ನಿಕ್ಲು ಯಶಸ್ವಿ ಮಲ್ಪಟ್ಟು ಬಂದು ವಿನಂತಿ ಮಲ್ತೊಟ್ಟಿಗೆ ಈ ಕಾರ್ಯಕ್ರಮಕ್ಕೂ ಕಾಂಡಿಡ್ದು ಬಯ್ಯಮುಟ್ಟ ನಿಕ್ಲಿನ ಅತ್ಯಮೂಲ್ಯ ಸಮಯನು ಕೊರ್ದು ಈ ಕಾರ್ಯಕ್ರಮದ ಯಶಸ್ವಿಗೆ ನಿಕ್ಲು ಮಾತಿರಲ್ಲ ಎಂಗ್ಲೊಟ್ಟಿಗೆ ಇತ್ತಿನಕ್ಕೆ ನಿಕ್ಲೆ ಮಾತಿರಲ್ಲ ಬಿಲ್ಲವ ಸೇವಾ ಸಮಾಜದ ಪರವಾದ ಉಡಲ್ದಿಂದ ಸೊಲ್ಮೇಲೆ ಸಂದಾಯಿತ ಮಲ್ತೊಂದು ಇನ್ನಿತ ಕಾರ್ಯಕ್ರಮ 45ನೇ ವಾರ್ಷಿಕೋತ್ಸವದ ಅಧ್ಯಕ್ಷದ ಉದ್ದೇಶಿಸಿದ್ದು ಇನ್ನು 2 ಸಂದರ್ಭ ಪಾತ್ಯರ ಅವಕಾಶಕ್ಕನ್ನು ನಿಗಲೆ ಮಾತಿರಗಿಲ್ಲ ಯಾನು ಉಡಲ್ದಿಂದ ಸೊಲ್ಮೇಲೆ ಸಂದಾಯಿತ ಮಂತೊಂದು ಎನ್ನ 2 ಪಾತ್ಯರು ಅಂತವೆ ಸರ್ವೇ ಜನ ಸುಖಿನೋ ಭವಂತು. ದಯಮಲ್ತದ ಕಾರ್ಯಕ್ರಮ ಮುಗಿಪನ ಅಂತೂ ಬೈದ ಈ ಒಂಜಿ ಕಾರ್ಯಕ್ರಮ ನಮ್ಮ ಕುಸುಮಕ್ಕೂ ಬೇಕಲ್ಲಿತ್ತ ನಮ್ಮ ಕುಡ್ಲ ಲೈವ್ ಪ್ರೋಗ್ರಾಮ್ ನಿರಂತರವಾದ ಈ ಒಂಜಿ ಕಾರ್ಯಕ್ರಮದ ಸಮಾವೇಶದ 2 ದಿವಸ ಅದು ಅದರ ಬೇತೆ ನೆಟ್ಟು ಆರಿನ ತೊಡಗಿಸೊಂದು ಸಮಾರಂಭದ ಸಮಾವೇಶದ ಯಶಸ್ವಿ ಕಾರಣಭೂತರಾಯಿನ ಶ್ರೀಯುತ ಕುಸುಮಾಕರ್ ಕುಂಪಲ ಬದ್ದದ ಒಂಜಿ ಇಲ್ಲಿಯ ಕಾಣಿಕೆಯನ್ನು ಸ್ವೀಕಾರ ಮಲ್ಪಡೋದಕ್ಕೆ ಏನಂದಲು. ಈ ಒಂಜಿ ಮಾತ ಕಾರ್ಯಕ್ರಮಕ್ಕೆ ಮಸ್ತ್ ಪೊರ್ಲು ಮಂತದ ವೇದಿಕೆನ ಅವಡು ಅತನ ನಮ್ಮ ರೋಡ್ದ ಬಂಟಿಂಗ್ಸ್ ಅವಡು ಇದ್ರ ಮಾತ ಅತ್ಯಂತ ಯಶಸ್ವಿ ರೀತಿಡ್ ಮಂತಿನ ಜನ ಇಂಗ್ಲ ಸಂಘದ ಸದಸ್ಯರು ಶ್ರೀಯುತ ಗಂಗಾಧರ್ ಕುಂಪಲ ಮೇರು ದಯಮಲ್ತದ ವೇದಿಕೆ ಬದ್ದದು ಎಂಗ್ಲ ಇಲ್ಲಿಯ ಕಾಣಿಕೆಯನ್ನು ಸ್ವೀಕಾರ ಮಲ್ಪಟ್ಟು ಬಂದಕ್ಕೆ ಏನೊಂದಿಲ್ಲ. ನುಡಿಗಳನ್ನಾಡಿದಂತಹ ಶ್ರೀಯುತ ಹರೀಶ್ ಮುಂಡೋಳಿ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ, ಅದಕ್ಕೆ ನಾವು ದಾಪುಕಾಲು ಇಡ್ತಿದ್ದೇವೆ. ಇದೀಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾರೆ ಜಗಜೀವನ್ ಕೊಲ್ಯ, ಸಾಂಸ್ಕೃತಿಕ ಸಂಚಾಲಕರು, ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ. ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಇಂದೆತ್ತ 46ನೇ ವರ್ಷದ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ ನಮ್ಮೊಟ್ಟಿಗೊಳ್ಳರು ಗೌರವ ಅಧ್ಯಕ್ಷರಾಯನ ಶ್ರೀ ಗೋಪಾಲ್ ಕೃಷ್ಣ ಎಸ್ ಪೂಜಾರಿ ಮೇರೆಗೆ ನಮ್ಮ ಮಾತೇನಲ ಪರವಾದ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲೆ. ಅಂಜನೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ರಿಜಿಸ್ಟರ್ದ ಅಧ್ಯಕ್ಷರಾಯನ ಶ್ರೀ ವೇಣುಗೋಪಾಲ್ ಕೊಲ್ಯರು ಮೇರೆಗಲ ನಮ್ಮ ಮಾತೇನಲ ಪರವಾದ ಸೋಲ್ಮೇಲಿನ ಸಂದಾಯ ಮಂತೊಂದುಲ್ಲೆ. ಬಿಲ್ಲವ ಸೇವಾ ಸಮಾಜ ರಿಜಿಸ್ಟರ್ಡ್ ಕೊಲ್ಯ ಅಂದೆತ್ತ ಅಧ್ಯಕ್ಷರಾಯಿನ ಶ್ರೀ ಹರೀಶ್ ಮುಂಡೋಲಿಲರು ಅರೆಗಲ ನಮ್ಮ ಮಾತೇನಲ ಪರವಾದ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲೆ. ಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿದ ಅಧ್ಯಕ್ಷರಾಯಿನ ಶ್ರೀಮತಿ ರೇವತಿ ವಿಶ್ವನಾಥುಲ್ಲರು ಅರೆಗಲ ನಮ್ಮ ಮಾತೇನಲ ಪರವಾದ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲೆ. ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಘಟಕ ಇಂದೆತ್ತ ಗುರ್ಕಾರ್ಲಾಯಿನ ಶ್ರೀ ಲತೀಶ್ ಎಂ ಸಂಕೋಲಿಗೆ ಒಳ್ಳೆಯರು ಮೆರೆಗಲ ನಮ್ಮ ಮಾತೇನಲ ಪರವಾದ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲೆ. ಅಂಚನೆ ಅಭಿನಂದನೆ ಸ್ವೀಕಾರ ಮಂತಿನಂಚಿನ ಸೋಮೇಶ್ವರ ಪುರಸಭಾ ಸದಸ್ಯರಾಯಿನ ಶ್ರೀ ಅನಿಲ್ ಕಾಸಿಂಬೆಟ್ಟು, ಶ್ರೀ ಜಯ ಪೂಜಾರಿ, ಶ್ರೀ ಮನೋಜ್ ಕಟ್ಟೆಮನೆ, ಅಂಚನೆ ಶ್ರೀಮತಿ ಅಮಿತಾ ಮಕ್ಳೆಗಲ ನಮ್ಮ ಮಾತೇನ ಪರವಾದ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲೆ. ಅಂಚನೆ ಅಭಿನಂದನೆ ಸ್ವೀಕಾರ ಮಂತಿನ ಶ್ರೀ ಗಂಗಾಧರ್ ಕಿರೋಡಿಯನ್, ಅಂಚನೆ ಶ್ರೀಮತಿ ನಯನ ಕೋಟ್ಯನ್ ಮಕ್ಳೆಗಲ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲೆ. ಬಹುಮಾನ ಪಟ್ಟಿನ ದುಂಬುದಿನಂಚಿನ ಕ್ರೀಡಾ ಕಾರ್ಯದರ್ಶಿ ಐನ ಮೋಹನ್ ಮಾಡೂರು ಮೆರೆಗಲ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲೆ. ಕಾರ್ಯಕ್ರಮದ ಸ್ವಾಗತ ಮಂತಿನ ಜೀವನ್ ಕಾಸಿಂಬೆಟ್ಟು ಕೋಶಾಧಿಕಾರಿ ಬಿಲ್ಲವ ಸೇವಾ ಸಮಾಜ ಮೆರೆಗಲ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲೆ. ಅಂಚನೆ ಕಾರ್ಯಕ್ರಮ ನಿರೂಪಣೆ ಮಂತಿನಂಚಿನ ರಶ್ಮಿ ಸನಿಲ್ ಮೆರೆಗಲ ಧನ್ಯವಾದ ಸಮರ್ಪಣೆ ಮಂತೊಂದು ಮೇರೆ ಅಧ್ಯಕ್ಷರ ಕೈದು ಒಂಜಿ ಸ್ಮರಣಿಕೆಯನ್ನು ಸ್ವೀಕಾರ ಮನ್ಬೋದು ಶ್ರೀಮತಿ ರಶ್ಮಿ ಸನಿಲ್ ಮೇರೆ ಇವೆಲ್ಲರೂ ಮಕ್ಳಿಗೆಲ್ಲ ಸೊಲ್ಮೆ ಸಂದಾಯ ಮಂತೊಂದುಲ್ಲೆ. ಅಂಚನೆ ಸೌಂಡ್ ಸಿಸ್ಟಮ್ದ ವ್ಯವಸ್ಥೆ ಮಂತಿನ ಗಣೇಶ್ ಎಸ್ ಜಿ ಕೆ ಮೆರೆಗಲ ಧನ್ಯವಾದ ಸಮರ್ಪಣೆ ಮಂತೊಂದುಲ್ಲೆ. ಪ್ರಾರ್ಥನೆ ಮಂತಿನ ಶ್ರೀ ನಾರಾಯಣ ಗುರು ಮಹಿಳಾ ಮಂಡಳಿದ ಸದಸ್ಯರಿಗೆಲ್ಲ ಧನ್ಯವಾದ ಸಮರ್ಪಣೆ ಮಂತೊಂದು ಇನ್ನಿತ ಈ ಸಭಾ ಲೇಸನ್ ಮುಕ್ತಾಯ ಮಂತೊಂದುಲ್ಲ ಸೊಲ್ಮೆ.